നിങ്ങൾ നോക്കിയിട്ടുള്ളവർ ಬೇರೆ ವಾರ್ತೆ ನಾನು ಅನ್ಸಾರ್ ಇನೋಳಿ ಸುದ್ದಿ ಉಳ್ಳರಿಪ್ಪು ಏಂಡು ಸುಲಭ ಇಲ್ಲ SSLC ಪರೀಕ್ಷೆ ಅಧಿಕಾರಿಗಳು ಕೇಟಾರು ಮೊಯ್ಲಾರ್ಮಾರೆ ಸಾಕಾರ ಉಚ್ಚಿಲ ಉರುಸುಲು ಸೌಹಾರ್ದತೆ ಕೂಡಾಟ ರಾಯತೆ ಆಲ್ಮಾರ್ಗ ಬಿರ್ನಾರ್ಮಾರ್ರೆ ಕೊಂಡಾಟ ಪುದಿಯಾಂಬ್ಲಾವ್ರೆ ಕಿನಾವುಲು ಉಳ್ಳಾಲ್ತೆ ರಾಜಮಾರ್ಗ ಶಾಸಕ UT ಖಾದರ್ ಕೊಟ್ಟು ಜಂಡಿ ಕೋಟಿ ಮೊದಲ್ ಉಳ್ಳಾಲ ಕ್ಷೇತ್ರದ ನೆಲಕಾಂಡೆ ಕೋಸೀಸ್ ಆಮ್ ಆದ್ಮಿ ಸಭೆಯಲ್ಲಿ ಆಮ್ ಆದ್ಮಿ ರಂಗಲೆ ಕೂಡಾಟ 300 ಚೋಪ್ ಡಬ್ಬಿಗೆ ಕಿಟ್ಟಿತ್ತು ನೆಲೆ ಪಂಚಾಯತ್ ರೇ ಕೋಸೀಸ್ ಆಲ್ಮಾರ್ಗ್ ಕೊಸಿಯೇ ಕೊಸಿ ಬೊಲ್ಮ ಕಲ್ಲುಟ್ಟಿ ಕಲ್ಕೊಡ ದೈವಸ್ಥಾನತ್ ವರ್ಷತ್ತೆ ಜಲ್ಸ್ ಜಾಗೆ ಕೊಟ್ಟಂಗ ಕಲ್ಬು ನೊರ್ഞ്ഞ ಚಮ್ಮನ ಸ್ವಸಹಾಯ ಸಂಘತೆ ಪೆಣ್ಣಿಂಗ ಅಧಿಕಾರಿಗಳೇ ಕಾದು ಪಲ್ಕ ಉಳ್ಳಾಲ್ತಲ್ ನಡ್ನತ್ತು ಒರ್ನಾಲ್ತೆ ಲೇಸ್ 10ನೇ ಕ್ಲಾಸ್ ರೇ ಪರೀಕ್ಷೆಗೆ ನೀಗಿ ಜಂಡು ತಿಂಗಳು ಮಾತ್ರ ಉಂಡು ಮುಸ್ಲಿಂ ಸಮುದಾಯತೆ ಮಕ್ಕ 10ನೇ ಕ್ಲಾಸಲ್ಲಿ ಪಾಸ್ ಆವಲೆ ಚೊಲ್ರೆವರು ಆರೋಪ ಉಂಡು ಅಗನದಿಕ ಮತ್ತು ಇಯಾಂಡಾಯಂಗು ಚಮ್ಮೆ ಮಕ್ಕ ಪಾಸ್ ಆವನ್ ಚೊಲ್ರೆವರು ನೆಲೆರು ಶಿಕ್ಷಣ ಇಲಾಖೆ ತರಫುಲು ಉಳ್ಳಾಲ್ತೆ ದರ್ಗತೆ ಹಾಲ್ ஒரு ಸಭೆ ನಡೆಯಿತು ಈ ಸಭೆ ಮೊಯ್ಲಾರ್ ರಂಗಲ್ದು ಪಿನ್ನೆ ಮಕ್ಕಳೇ ಪೆತ್ತಂಗಲ್ದೈತಿಂತು படிப்புಲು ಮುಸ್ಲಿಂ ಸಮುದಾಯತೆ ಮಕ್ಕ ಪೆರವುಳ್ಳಾರು ಅದುಲುಂ 10ನೇ ಕ್ಲಾಸ್ ರೇ ಪರೀಕ್ಷೆಲು ನಲ್ಲ ಮಾರ್ಕ್ ಎಡ್ಕ್ರೆ ಮಕ್ಕ ಚಮ್ಮೆ ಕೊರಡಿ ಉಳ್ಳಾರು ಇಂಗಂತೆ ಪರಿಸ್ಥಿತಿ ದೂರ ಹಾಕೊಂಡು ಚೊಲ್ಲುರೆ ನೆಲೆಲು ಉಳ್ಳಾಲ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಜಮಿಯತ್ತುಲ್ ಫಲಾಹ್ ಮೈಕಾಲ ತಾಲೂಕು ಘಟಕ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಮೈಕಾಲ ದಕ್ಷಿಣ ವಲಯತೆ ಕೂಡಾಟತಿಲು SSLC ಪರೀಕ್ಷೆಲು ಮಕ್ಕ ತಯಾರಾಕ್ರೆ ನೆಲೆಲು ಸಮುದಾಯತೆ ನೇದಾಕಮಾರು ಮೊಯ್ಲಾರ್ಮಾರೆ ಸಹಕಾರ ಎಡ್ಕೋಗು ಬೆನ್ಮಾಯಿತು ಅಂಕ ಬಿಸಯ ತೆರಿಪಾಟೆ ದಿಶಾ ಚೊಲ್ಲುರೆ ಲೇಸ್ ಉಳ್ಳಾಲ ಮದನಿ ಹಾಲ್ ನಡ್ದು ಕೊರೋನಾ ತಿರು ಎಲ್ಲರೇ ಪಾಸ್ ಹಾಕಿರ ಕಲಿನ ವರ್ಷ ಸುಲಭತೆ ಪ್ರಶ್ನೆ ಇಂದು ಆಯಂಗೆ ಏಂಡು ಪ್ರಶ್ನೆ ಸುಲಭ ಇಕ್ಕಿಲ್ಲ ಅಂಗನ ಎದುಲು ಮುಸ್ಲಿಂ ಮಕ್ಕ ಪಾಸವಾಗು ಮೊಯ್ಲಾರ್ಮಾರೆ ಸಾಕಾರ ಬೇನುಂಟು ಮಂಜನಾಡಿ ಸ್ಕೂಲ್ಲೆ ಬೆಲೆ ಮಾಸ್ಟರ್ ಸುಮಂತ್ ಕುಮಾರ್ ಕೇಟಿತು. ಸೊ ಅದಕ್ಕೆ ಕಾರಣ ಏನು ಅಂತಂದಾಗ ಈ ರೀತಿ ನಿಮ್ಮನ್ನ ಒಡಗೂಡಿಸಿಕೊಂಡು ನಾವೊಂದು ಕಾರ್ಯಯೋಜನೆಯನ್ನು ಹಮ್ಮಿಕೊಂಡ್ವಿ. ಆ ವರ್ಷ ಏನಾಯ್ತು, ನಿಮ್ಮ ಎಲ್ಲ ಮಸೀದಿಗಳಲ್ಲಿ ಸಂಜೆ 7 ಗಂಟೆಗೆ ಆಜಾನ್ ಏನೋ ಆ ಒಂದು ಸಮಯಕ್ಕೆ ಕೂಗ್ತಾರೆ. ಸೊ ಆದ ನಂತರದಲ್ಲಿ ಒಂದು ಘೋಷಣೆಯನ್ನು ಮಾಡಲಿಕ್ಕೆ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿದ್ವಿ. ಮತ್ತು ಹೆಚ್ಚಿನ ಬಂಟ್ವಾಳ ಈ ಉಳ್ಳಾಳ ಭಾಗದಲ್ಲಿ ನಿಮ್ಗೆ ಯಾರಿಗಾದರೂ ನೆನಪಿರ್ಬೋದು, ಅದು ಆಜಾನ್ ಆದ ನಂತರದಲ್ಲಿ ಒಂದು ಸೂಚನೆಯನ್ನು ಅಲ್ಲಿ ಆ ಧರ್ಮಗುರುಗಳು ಆ ಪರಿಸರದ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ರು. ಸೊ ಓದಬೇಕು, SSLC ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಷ್ಟು ಸಮಯವನ್ನು ನೀವು ಓದಲಿಕ್ಕೆ ಮೀಸಲಿಡಬೇಕು ಅನ್ನೋ ಒಂದು ಸಂದೇಶವನ್ನು ನಿಮ್ಮ ಮಸೀದಿಯ ಧ್ವನಿವರ್ಗದ ಮೂಲಕ ಕೊಟ್ಟಿದ್ರಿ. ಸೊ ಅದರ ಫಲವಾಗಿ ವಿದ್ಯಾರ್ಥಿಗಳಿಗೆ ಈಗ ಏನಾಗ್ತದೆ, ಶಾಲೆಗಳಲ್ಲಿ ನಿಮಗೆ ಗೊತ್ತಿದೆ, ಈಗ ಮಂಜನಾಡಿ ಸರ್ ಹೇಳಿದರು, ಅವರದ್ದು ಬೆಳಗ್ಗೆ 6 ಗಂಟೆಗೆ ಆರಂಭವಾದರೆ 9 ಗಂಟೆವರೆಗೂ ಕೂಡ ಅವರು ಓದ್ನಲ್ಲೇ ತೊಡಗಿರ್ತಾರೆ ಅಂತ ಹೇಳಿ ಶಾಸಕ UT ಖಾದರ್ ಮುಂಡಿತು ಅದೆತ್ತರಮ ಮಕ್ಕ ಪಡಿಪುಲು ಸಾರಿಂದೆಂಗುಂ ಪೈಸಾ ಪಿನ್ನೆ ಇಲ್ಮುರೆ ಬಿಸೆ ಗೊಂತಿಕ್ಕಿಲ್ಲ അങ്ങനെ ആയതിൽ അതത് ജമാഅത്തിലെ പഠിക്കുന്ന മക്കളെ കണക്കെടുക്കുന്നു ಈ ವಿಷಯದಲ್ಲಿ ಮೊಯ್ಲಾರ್ಮಾರೆ ಸಹಕಾರ ಬೇನುಂಟು ತೆರಿಮಾಟಿತ್ತು. ಅದಕ್ಕೆ ನಿಮ್ಗೆ ಅದನ್ನು ಬದಲಾವಣೆ ಮಾಡುವಂಥ ಅವಕಾಶ ಪ್ರತಿ ಜಮಾತಿನಲ್ಲಿ ಬೇರೆ ನೀವು ಏನು ನಿಮ್ಮ ಮದುವೆಗೆ ದುಡ್ಡು ಬೇಡ ಯಾವುದು ಬೇಡ ಅದು ಮಾಡಿದ್ರೆ ನಾನು ನಿಮ್ಗೆ ಏನು ಕೂಡ ಅದಕ್ಕಿದ್ದಕ್ಕೆ ಶಿಕ್ಷಣಕ್ಕೆ ಖರ್ಚು ಮಾಡಲಿಕ್ಕೆ ನಮ್ಮ ಆಲೋಚನೆಯನ್ನು ನಾವು ಇವತ್ತು ಮಾಡಬೇಕಾಗ್ತದೆ. ಶಿಕ್ಷಣಕ್ಕೆ ನಾವು ಏನು ನಮ್ಮ ಖರ್ಚು ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನು ನಾವು ಶಿಕ್ಷಣಕ್ಕೆ ಒತ್ತು ಕೊಟ್ಟು ಆ 10th ಮತ್ತು 2nd PUC ವಿದ್ಯಾರ್ಥಿಗಳಿಗೆ ಕೊಡುವಂಥ ವ್ಯವಸ್ಥೆ ನಾವು ಮಾಡಬೇಕು. ಇದು ಬಹುಶಃ 10th ತಾವು ಅತ್ಯುತ್ತಮವಾದ ಮಾರ್ಕ್ ಪಡಲಿಕ್ಕೆ ಸೀಮಿತವಾಗಿರುವಂಥ ಒಂದು ವಿಚಾರ. ಅದರ ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ಇದನ್ನು ಕೂಡ ಪ್ರತಿಯೊಬ್ಬರು ಮೈಗೂಡಿಸಿಕೊಂಡು ಕೂಡ ನಾನು ಹೇಳ್ತೇನೆ. ಹಾಗೆ 10ನೇ ಮಕ್ಕಳ ಎಲ್ಲ ವಿಚಾರವನ್ನು ತಾವು ಬಹುಶಃ ಇವತ್ತು ಅವರು ಹೆತ್ತವನು ಈ ಹೈಸ್ಕೂಲ್ನ ವಿದ್ಯಾರ್ಥಿಗಳಿಗಿಂತಲೂ ವಿದ್ಯಾರ್ಥಿ ಹೆತ್ತವನ್ನು ಸರಿಪಡಿಸಬೇಕು. ವಿದ್ಯಾರ್ಥಿಗೆ ಹೆತ್ತವನ್ನು ಸರಿಪಡಿಸಿದ್ರೆ 90% ಮಕ್ಕಳು ಕೂಡ ಎಲ್ಲ ಸರಿಯಾಗುವಂಥ ವಿಚಾರ ಇವತ್ತು ಆಗ್ತದೆ. ಆದಾಗ ನೀವು ಮಕ್ಕಳಿಗೆ ಮಾತ್ರ ಅಲ್ಲ, ಮಕ್ಕಳ ಹೆತ್ತವರು ಕನಿಷ್ಠ ನೀವು ಆ ಒಂದು ಈ ರೀತಿಯ ಕಲಿಯುವುದರಲ್ಲಿ ಆಸಕ್ತಿ ವಹಿಸುವಂಥ ಒಂದು ದೊಡ್ಡ ಮಟ್ಟದ ಜನ ಮೂಡಿಸುವಂಥ ಕೆಲಸವನ್ನು ತಾವೆಲ್ಲ ಮಾಡಬೇಕು. ಅಬ್ಬ ಉಮ್ಮ ಮೊಬೈಲ್ ಪೆರವು ಉಂಡೆಂಗ್ ಮಕ್ಕವು ಅಂಗಲೆ ಅನುಸರಿಕ್ಕರು ಮಕ್ಕಳೇ ಪಡಿಪುರೆ ಜವಾಬ್ದಾರಿ ಔತಂಗಲೆ ಮೇಲುಂಡು ಮಕ್ಕ ಫೈಲಾವಗು ದರ್ಸರೆ ಪಡಿಪು ಕಾರಣ ಅಲ್ಲ ಅಂಟು ಲೇಸರೆ ತಲೆಮುಪ್ಪ ದರ್ಗಾತೆ ತಲೆಮುಪ್ಪ ಅಬ್ದುಲ್ ರಶೀದ್ ಹಾಜಾರ್ ಚಂತು. ನಮ್ಮ ಈ ಸಂಖ್ಯೆ ಇಳಿಕೆಗೆ ಕಾರಣ ಹೆತ್ತವರು. ಕಾರಣ ಅವರಿಗೆ ವಿದ್ಯಾಭ್ಯಾಸ ಇಲ್ಲ ಇತ್ತು. ಅವರಿಗೆ ಅದೇನಿಲ್ಲ, ನಿನ್ನದಲ್ಲಿ ಇರಿ, ನೀನು ಇದು ಮಾಡು, ನೀನು ಬೀಡಿ ಕಟ್ಟಿಗೆ ತಗೊಂಡು ಬಾ, ಬೀಡಿ ಎಲ್ಲ ತಗೊಂಬ, ಆ ರೀತಿಯೆಲ್ಲ ಮಾತಾಡ್ತಾ ಇದ್ರು. ಈಗ ಕಳೆದ 40 ವರ್ಷಗಳಿಂದ ನಮ್ಮ ಸಂಸ್ಥೆ ಶಿಕ್ಷಣ ಸಂಸ್ಥೆಗೆ ಒತ್ತು ಕೊಟ್ಟ ಮೇಲೆ 100ಕ್ಕೆ 80% ಜನ ಇವತ್ತು ಶಿಕ್ಷಕರಾಗಿ ಈಗ ಮನೆಯಲ್ಲಿದ್ದಾರೆ. ಆದ ಕಾರಣ ಮಕ್ಕಳನ್ನು ನೋಡಿಕೊಳ್ಳಲಿಕ್ಕೆ ಅವರಿಗೆ ಸಾಧ್ಯತೆ ಇದೆ. ಎಕ್ಸಾಮ್ ಬರುವಾಗ ಅಥವಾ ವಿದ್ಯಾಭ್ಯಾಸದ ಕೊರತೆಗೆ ಕಾರಣ ನನ್ನ ಮಟ್ಟಿಗೆ ಹೇಳುವುದಾದರೆ ಅವರ ವಿಶೇಷವಾದಂಥ ಒಂದು ನಂಬಿಕೆ, ನಾನು ಪಾಸ್ ಆಗ್ತೇನೆ ಅಂತೇಳಿ.
ಒಂದು. ಎರಡನೇದು ಕಲಿತೇನಾಗಬೇಕು ಆದದ್ದಾಗಿ ಆಗ್ತದೆ. ಇವತ್ತಿನ ಈಗ ಮತ್ತು ಎಲ್ಲರೂ ಈಗ ಬಡವರು ಒಂದು ಕಡೆ ಹೇಳಿದರು, ಎಲ್ಲರೂ ಶ್ರೀಮಂತರ ಹಾಗೆ ಜೀವಿಸುವವರೀಗ. ಜಮಿಯತುಲ್ ಫಲಾಹ್ ಮೈಕಾಲ್ತೆ ಖಜಾಂಜಿ ಇಬ್ರಾಹಿಂ ಕೋಡಿಜಾಲ್, ಕ್ಷೇತ್ರ ಶಿಕ್ಷಣಾಧಿಕಾರಿ HR ಈಶ್ವರ್, ಸಮನ್ವಯಾಧಿಕಾರಿ ಡಾಕ್ಟರ್ ಪ್ರಶಾಂತ್ ಕುಮಾರ್ KS, ದರ್ಗಾತೆ ಜಂಡಾಮತೆ ತಲೆಮುಪ್ಪ ಬಾವ ಮೊಹಮ್ಮದ್, ಇಬ್ರಾಹಿಂ ಕಕ್ಕೆತೊಟ್ಟ, ಅಮೀರ್ ಹಾಜಾರ್, ವಕ್ತಾರ ಫಾರೂಕ್ ಉಳ್ಳಾಲ್, ಉಳ್ಳಾಲ ಸ್ಟೇಷನರಿ SI ಪ್ರದೀಪ್ BR, ಸೈಯದ್ ಮದನಿ ಅರಬಿಕ್ ಟ್ರಸ್ಟ್ ಜಂಡಾಮತೆ ತಲೆಮುಪ್ಪ MH ಇಬ್ರಾಹಿಂ ಇಂಗೈನಾರ್. ಜಮಿಯತುಲ್ ಫಲಾಹ್ ಮೈಕಾಲ ತಾಲೂಕು ಕಾರ್ಯದರ್ಶಿ ಅಹಮದ್ ಕುഞ്ഞി ಬಿಂದರ್ ಮರ್ಹಬ ಚೊಂತು, ತಲೆಮುಪ್ಪ MH ಮಲಾರ್ ನನ್ನಿ ಚೊಂತು, ಪಲೆಕೋಟೆ ಸ್ಕೂಲ್ಲೆ ಬೆಲೆ ಮಾಸ್ಟರ್ KMK ಮಂಜನಾಡಿ ಲೇಸ್ നടപാട്ടിತ್ತು. 3 ವರ್ಷದವರ್ಕ ನಡ್ನೊಂಡು ಬಣ್ಣಂದುಲ್ಲೆ ಉಚ್ಚಿಲತೆ ಒರೆಸ್ തുടങ്ങിയത് ഈ ഉറുസിരെ എല്ലാ വർഷത്തെ ഫലം ഇയാണ്ടും എല്ലാ ദീർമ ആൽമാരെ കൂടാട്ടത്തെ ഒരു സമ്മേളനം നടന്നിട്ട് ഈ സമ്മേളനത്തിൽ 10 സാധകരങ്ങൾക്ക് ചമ്മനാക്കിയാർ. ഒരു തോട്ട ചൊന്നെങ്ക് അവിടെ ಬೇರೆ ಬೇರೆ ಜಾತಿರೆ ಫಲ ಇಕ್ಕೋನು, ಗಾರ್ಡನ್ ಬೇರೆ ಬೇರೆ ಜಾತಿರೆ ಪೂವಿಂದೆಂಗ್ ಮಾತ್ರಮೇ ಆಲ್ಮಾರ അവിടെ ಪೋಂಡಾರು. അതേപോലെ ಸಮಾಜ ಚೊನ್ನೆಂಗ್ ಬೇರೆ ಬೇರೆ ದೀನ್ ಜಾತಿ ರೂಪത്തെ ಆಲ್ಮನಿಕ್ಕೋನು ಅವರು ಪಡಚೊಂಡೆ ನಂಬುರಂಗ ಉಳ್ಳಾರು, ನಂಬಾತಂಗ ಈ ದುನಿಯಾவில் ಉಳ್ಳಾರು. ಇದರ ನಡುಲು ಒರ್ತವರ್ಕೈ ಒಮ್ಮೆಪಾಡು ವಿಶ್ವಾಸ ಇಂದೆಂಗ್ ನಲ್ಲೊರು ಸಮಾಜ ಉಂಡಾಕೋಕೆ ಸಾಧ್ಯ ಅಂಟು ಮಂಜೇಶ್ವರ ಮುಸ್ಲಿಂ ಲೀಗ್ರೆ ತಲೆಮುಪ್ಪ ಸೈಫುಲ್ಲಾ ತಂಗಳ್ ಅಭಿಪ್ರಾಯಪಟ್ಟது. ಉಚ್ಚಿಲ ಸೈಯದ್ ಶರೀಫುಲ್ ಅರಬಿ ಒಲಿಯುಲ್ಲಾಹಿ ಕದ್ದಸಲಾಹು ತಆಲಾ ಸರ್ವಲಜಿತ್ ತಂಗಲೆ ಪೇರ್ಲು 3 ವರ್ಷದವರ್ಕ ನಡ್ಕದಾಯ ಉರುಸ್ರೆ ಉಚ್ಚಿಲ 407 ಜುಮಾ ಪಲ್ಲಿರೆ ಜಾಲು ನಡ್ನೆ ಎಲ್ಲಾ ದೀನರೆ ಆಲ್ಮಾರೆ ಕೂಡಾಟತ್ತೆ ಸಮ್ಮೇಳನಕ್ಕೆ ತೊಡಕ ಕೊಡ್ತು ತಂಗಲ್ ಮುಂಡಿತು. ಉಚ್ಚಿಲ ಪಲ್ಲಿಗೆ 300 ವರ್ಷದ ಇತಿಹಾಸ ಉಂಡು. ದೀನರೆ ಪೇರ್ಲು ಎವಡೆ ಅಡಿಪೆನಕ್ಕೆ ತಕರಾರುಂಡಾಯೆಂಗುಂ ഉച്ചിലത്തിൽ അങ്ങനത്തെ ബിസൈക്കില്ല എന്ന് ചൊന്നെങ്കിൽ ഊർത്തെ എല്ലാ ദിനരെ ആൾമാർ ഒന്നായിട്ട് തകരാറിന്തെങ്കും ഓർത്തവർക്ക മുണ്ടിത്ത് ಒರ್ಮೆಪಾಡು ಮೆರೆಯಿರಾರಂಟು ಬಿಜೆಪಿ ನೇತಾವು ಚಂದ್ರಶೇಖರ್ ಉಚ್ಚಿಲ್ ಚಂತು. ಭಾಗದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಏನಾದರೂ ಗೊಂದಲಗಳು ನಿರ್ಮಾಣ ಆದರೆ ನಮ್ಮ ಉಚ್ಚಿಲದಲ್ಲಿ ಯಾವುದೇ ಈ ತನಕ ಗೊಂದಲಕ್ಕೆ ಅವಕಾಶಗಳು ಸಿಗಲಿಲ್ಲ ಎನ್ನುವಂಥದ್ದು ಬಹಳ ಒಂದು ಸಂತೋಷವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತೇಳಿ ನಾನು ಭಾವಿಸ್ತೇನೆ. ಇಲ್ಲಿ ಯಾವುದಾದ್ರೂ ಒಂದು ಸಮಸ್ಯೆಗಳು ಬಂದಾಗ ತಮ್ಮ ಸಮಾಜದ ಹಿಂದೂ ಸಮಾಜ ಇರಬಹುದು, ಮುಸ್ಲಿಂ ಸಮಾಜ ಇರ್ಬೋದು, ಕ್ರಿಶ್ಚಿಯನ್ ಸಮಾಜ ಇರ್ಬೋದು, ಒಂದಷ್ಟು ಗೊಂದಲಗಳಿರುವಂಥ ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಆ ಗೊಂದಲವನ್ನು ಹೇಗೆ ನಿವಾರಣೆ ಮಾಡಬೇಕು ಎನ್ನುವಂಥ ಚಿಂತೆಯನ್ನು ಮಾಡಿದಾಗ ಖಂಡಿತವಾಗಿಯೂ ನಮ್ಮ ಊರಿಗೆ ಬರುವಂಥ ಮಾರಕವಾಗಿರ್ತಕ್ಕಂಥ ಏನು ರೋಗ ಇದೆ ಅದು ದೂರ ಆಗಲಿಕ್ಕೆ ಸಾಧ್ಯತೆ ಅಂತ ಒಂದು ವೇದಿಕೆಯಲ್ಲಿ ಇವತ್ತು ನಾವು ಭಾಗವಹಿಸಲಿಕ್ಕೆ ಬಹಳಷ್ಟು ಸಂತೋಷ ಆಗ್ತಾ ಇದೆ. ಪಲ್ಲಿರೆ ಬೆಲೆ ಉಸ್ತಾದ್ MP ಇಬ್ರಾಹಿಂ ಫೈಜಿ ದುವಾರ್ನತ್ ಜಮಾತ್ರೆ ತಲೆಮುಪ್ಪ ಇಸ್ಮಾಯಿಲ್ ಕೊಪ್ಪಲ ಲೇಸರೆ ತಲೆಮುಪ್ಪ ಆಯ್ತಿಂತು. SYSರೆ ರಾಜ್ಯತ್ತೆ ತಲೆಮುಪ್ಪ ಡಾಕ್ಟರ್ MSM ಅಬ್ದುಲ್ ರಶೀದ್ ಜೈನಿ ಕಾಮಿಲ್ ಉಸ್ತಾದ್, ಉಳ್ಳಾಲ ದರ್ಗತ್ತೆ ತಲೆಮುಪ್ಪ ಅಬ್ದುಲ್ ರಶೀದ್ ಹಾಜಾರ್, ಧೂಮಾವತಿ ಬಂಟ ದೈವ ಪರಿವಾರಗಳ ಸೇವಾ ಸಮಿತಿರೆ ತಲೆಮುಪ್ಪ ರಾಘವಾರ್ ಉಚ್ಚಿಲ್, JDS ರೆ ನೇತಾವು ಹೈದರ್ ಪರ್ತಿಪಾಡಿ, ವಕ್ಫ್ ಬೋರ್ಡ್ ರೆ ಜಿಲ್ಲರೆ ತಲೆಮುಪ್ಪ ನಾಸೀರ್, ಮಾನ್ಯಕಾರಾಯ ಅಹಮದ್ ಬಾವ, ಉರುಸ್ ಕಮಿಟಿಯ ತಲೆಮುಪ್ಪ CA ಅಬ್ದುಲ್ ಮಜೀದ್, ಅಬ್ಬಾಸ್ ಜಿ ಉಚ್ಚಿಲ್, ಮುಬಾರಕ್ ವೆಲ್ಫೇರ್ ಅಸೋಸಿಯೇಷನ್ ತಲೆಮುಪ್ಪ ಮೊಹಮ್ಮದ್ ಅಲಿ GI, ಪಲ್ಲಿರೆ ಪಿರಾಕ್ರೆ ಸದರ್ ಉಸ್ತಾದ್ ಹುಸೈನ್ ಮುಸ್ಲಿಯಾರ್, ಸಿದ್ದಿಕ್ ತಲಪಾಡಿ, ಮುಸ್ತಫಾ ಕಮರ್, ಹಿರಿಯರಾಯ ಪೋಕರ್ ಕುഞ്ഞിಪ್ಪ, ಇಬ್ರಾಹಿಂ, ಅಬ್ದುಲ್ ರಹಮಾನ್, ಮಾನ್ಯಕಾರಾಯ ಇಸಾಕ್, ವಕೀಲ ಮುಜಫರ್ ಅಹಮದ್, SDP ರೆ ನೇತಾವು ರಿಯಾಜ್ ಪರಂಗಿಬೆಟ್ಟೆಂಗ ಮೇಲ್ತೆನೆಲಿದ್ದಾರೆ. ಮೊಯ್ಸಿನ್ ರಹಮಾನ್ ನನ್ನಿ ಚಂತು, ಉರುಸ್ ಕಮಿಟಿರೆ ಸುರೂತೆ ಕಾರ್ಯದರ್ಶಿ ಸಲಾಂ S ಉಚ್ಚಿಲ್ ಲೆಸ್ ನಡಪಾಟಿತ್ತು. ಉಳ್ಳಾಲ ದರ್ಗಾ, ಭಗವತಿ ದೇವಸ್ಥಾನ, ಮೊಗವೀರಪಟ್ಟಣ ಬೀಚ್, ಸೋಮೇಶ್ವರ ದೇವಸ್ಥಾನ, ಸೋಮೇಶ್ವರ ಬೀಚ್ ಊಡೆಗೆಲ್ಲ ಬಂಡೆ ಒರೇ ತೆರು ಚೊಂದೆಂಗ್ ತೊಕ್ಕೊಟ್ಟು ಓವರ್ ಬ್ರಿಡ್ಜ್ ಆಯ್ತು, ಮಾಸ್ತಿಗಟ್ಟ ಆಯ್ತು ಬಂಡೆ ದೈತಿಕ್ರು ಊಡೆಗೆ ಚಮ್ಮೆ ಆಲ್ಮಾರು ಪರ್ರಾಯ ತೆಂಗ ಬಂಡಾರು. അങ്ങനെ ತಿಕ್ಕ ಮುತ್ತುಗು ಈ ಮಾರ್ಗ ಇಪ್ಪಮೆ ಚಂದ ಇರು ಎನೆತ್ತರ ಚಂದಾಕು ಬೆನ್ಮಾಯ್ತು ಸೊರಪನಿಗೆ ಶಾಸಕ UT ಖಾದರ್ ತೊಡಕ ಒಟ್ಟುರು. ಈ ಸೊರಪನಿ ಜಂಡು ಕೋಟಿ ஒரு பெல் நடக்குது. ഉള്ളാളത്തുക്ക് പറായത്തെ ചമ്മ ആൽമാർ ബണ്ടേതിൽ വാഹനത്തുക്ക് ഇടങ്ങേന ആവുകു തീരാ ചൊല്ലൂരി ನೆಲೆಯಲ್ಲಿ ತೊಕ್ಕೋಟು ಓವರ್ ಬ್ರಿಡ್ಜ್ರೆ ಮಾಸ್ತಿಗಟ್ಟೆ ಅಬ್ಬಕ್ಕ ಕಟ್ಟೆದೊಲ್ತೆ ಮಾರ್ಗ ಎನೆಯತ್ತರೆ ಚಂದ ಹಾಕಿತ್ತು. ತನ್ನಿ ಹೋಗು ತೋಡು ಆಲ್ಮಾರ್ಗ್ ನಡಕೋಗು ವ್ಯವಸ್ಥೆ ಹಾಕ್ರ. ಇದಕ್ಕೆ ಜಂಡು ಕೋಟಿ ರೂಪಾಯಿ ವೆಚ್ಚಿರ. ಮುನ್ನಲ್ತೆ 4 ಕೋಟೆಪುರ ಉಳ್ಳಾಲ ಬೈಲ್ಲೆ ಮಾರ್ಗ ಚಂದ ಹಾಕ್ರ. ಅದಕ್ಕೆ ಆಲ್ಮಾರೆ ಸಾಕಾರ ಬೇನುಂಟು ಶಾಸಕ UT ಖಾದರ್ ಚೊಂತು. ಮಾಸ್ತಿ ಕಟ್ಟರೆ ಅಬ್ಬಕ್ಕ ಕಟ್ಟೆದೋಲ್ತೆ ಮಾರ್ಗ ಅಗಲ ಹಾಕ್ರೆ ಪಿನ್ನೆ ತೋಡುರೆ ಸೊನಪನಿಗೆ ತೊಡಕ ಕೊಟ್ಕುರೆ ಲೇಸಲು ಶಾಸಕ ಖಾದರ್ ಮುಂಡಿತ್ತು. ಹಿರಿಯರಾಯ ಬಾವ ಹಾಜಾರ್ ಸ್ವರಪನಿಗೆ ತೊಡಕ ಒಟ್ಟುತ್ತು. ಉಳ್ಳಾಲ ಬೈಲಾಗಿ ಮಾಸ್ತಿಕಟ್ಟೆಯಾಗಿ ಅಬ್ಬಕ್ಕ ಸರ್ಕಲ್ಗೆ ಸಂಪರ್ಕಿಸುವಂಥ ಪ್ರಮುಖವಾದ ರಸ್ತೆ. ಈ ಒಂದು ರಸ್ತೆ ಈ ಹಿಂದೆ ಅತ್ಯಂತ ಕಿರಿದಾಗಿದ್ದುಕೊಂಡು
ಬೆಳೆಯುವಂಥ ಉಲ್ಲಾಲಕ್ಕೆ ದೊಡ್ಡ ತೊಡಕಾಗಿದೆ. ಅದಕ್ಕಾಗಿ ಇಲ್ಲಿಗೆ ಬಂದು ಹೋಗುವಂತಹ ಎಲ್ಲ ವಾಹನಗಳು ಕೂಡ ಸಂಚಾರ ಕೂಡ ಸಂತೋಷದಿಂದ ಅದರಲ್ಲಿ ಓಡಾಡಬೇಕು ಉದ್ದೇಶದಿಂದ ಇದನ್ನು ಮಾದರಿಯಾಗಿ ನಾವು ಇದನ್ನು ಅಭಿವೃದ್ಧಿಪಡಿಸಲಿಕ್ಕೆ ಕಳೆದ ಹಲವಾರು ವರ್ಷದಿಂದ ಪ್ರಾರಂಭ ಮಾಡಿ ಹಂತ ಹಂತವಾಗಿ ನಮ್ಮ ಕೆಲಸ ಕಾರ್ಯಗಳು ನಾವಿವತ್ತು ಮಾಡಿದ್ದೇವೆ. ಇದರಲ್ಲಿ ರಸ್ತೆ, ಫುಟ್ಪಾತ್ ಮತ್ತು ಡ್ರೈನ್ ಮುಕ್ಕಾಲಾಂಶ ಮುಗಿದಿದ್ದು ಇನ್ನು ಕಾಲಾಂಶ ಬಾಕಿ. ಅದಕ್ಕಾಗಿ ಕಳೆದ ಸಲಕ್ಕೆ 2 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿ ನಾವು ಇದಕ್ಕೆ ಚಾಲನೆ ಕೊಡ್ತೇವೆ. ಈಗ ಈ ಒಂದು ಸಂಪೂರ್ಣ ರಸ್ತೆಯಲ್ಲಿ ಫುಟ್ಪಾತ್, ಡ್ರೈನ್ ಮತ್ತು ಕೆಲವು ಕಡೆ ಆ ಬ್ಯಾರಿಯರ್ಸ್ ಇದೆಲ್ಲ ಬಂದು ಸುಸಜ್ಜಿತವಾದ ರಸ್ತೆ ಆಗ್ತದೆ. ಆದ ತಕ್ಷಣ ಇದು 100ಕ್ಕೂ 100 ಸ್ಮಾರ್ಟ್ ರಸ್ತೆ ಆಗಿದೆ ಅಂತ ಅಲ್ಲ, ಇದನ್ನು ಇನ್ನಷ್ಟು ಅಭಿವೃದ್ಧಿಪಡಿಸಬೇಕೆಂಬ ಒಂದು ಇಚ್ಛೆ ಮತ್ತು ಇದಕ್ಕೊಂದು ಪ್ಲ್ಯಾನ್ ಕೂಡ ನಾವು ಇವತ್ತು ಮಾಡಿದ್ದೇವೆ. ಅದರಲ್ಲಿ ಸಂಪೂರ್ಣವಾಗಿ ರಸ್ತೆ ವಿನ್ಯಾಸ ಕೂಡ ಒಳಗೊಂಡಿರುವಂಥ ವಿಚಾರ ಇವತ್ತು ಆಗ್ತದೆ. ಆವಾಗ ಜನರು ಕೂಡ ಇದಕ್ಕೆ ತಮ್ಮ ಸಂಪೂರ್ಣವಾದ ಸಹಕಾರ ಕೊಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ಓವರ್ ಬ್ರಿಡ್ಜಿಂದ ಹಿಡಿದು ಉಳ್ಳಾಲ ಬೈಲಿನವರೆಗೂ ಕೂಡ ರಸ್ತೆಯನ್ನು ಅಗಲೀಕರಣ ಮಾಡಲಿಕ್ಕೆ, ಯಾಕೆ ಅಲ್ಲಿ ಸ್ಥಳ ರೈಲ್ವೆ ಟ್ರ್ಯಾಕ್ ಇದ್ದ ಕಾರಣ ಕೆಳಗೆ ಅದಕ್ಕಾಗಿ ವಿಶೇಷವಾದ ಅನುದಾನ ಮಾಡಿ ಸೈಡಿಂದ ಕಾಂಕ್ರೀಟ್ ಮಾಡಿ ಅದರ ಮೇಲೆ ಮಣ್ಣು ಹಾಕಿ, ಹೇಗೆ ನಾವು ಬಬ್ಬು ಕಟ್ಟೆಯಲ್ಲಿ ಮತ್ತು ನಾವಿಲ್ಲಿ ನಾಟಕಗಳನ್ನ ಮಾಡಿದೆವು ಅದೇ ರೀತಿಯ ಅಗಲೀಕರಣಕ್ಕೆ ಕೂಡ ಇಲ್ಲಿ ಯೋಜನೆ ರೂಪಿಸಿಕೊಂಡು ಅದಕ್ಕೆ ಬೇಕಾಗುವಂಥ ಆ ಒಂದು ಯೋಜನೆ ತಯಾರಾಗಿ ನಾವು ನಿಂತಿದ್ದೇವೆ. ಬಹುಶಃ ನಾನು ಹಿಂದೆ ಓವರ್ ಬ್ರಿಡ್ಜಿಂದ ನಾನು ಹೊರಗಡೆ ಬರೋದ ಕೂಡ ಅನುದಾನ ಬಿಡುಗಡೆ ಮಾಡಿ ಸಂಪೂರ್ಣ ಮಾದರಿಯಾಗಿ ಮಾಡಬೇಕು ಅನುದಾನ ಬಿಡುಗಡೆ ಮಾಡಿದ್ದು ಕೆಲವೊಂದು ಟೆಕ್ನಿಕಲ್ ವಿಚಾರ ಬಾಕಿಯಾದ ಕಾರಣ ಅವತ್ತು ಅದನ್ನು ನಾವು ಸವಲತ್ತು ನಾವು ಇಂಪ್ರೂವ್ಮೆಂಟ್ ಮಾಡಿ ಕೊಟ್ಟಿದ್ದೇವೆ. ಅದಕ್ಕೆ ಜನಸಾಮಾನ್ಯ ಎಷ್ಟು ಸಹಕಾರ ಕೊಡ್ತದೆ ಅಷ್ಟು ಅಭಿವೃದ್ಧಿ ಆಗುವಂಥ ವಿಚಾರ ಕೂಡ ಇವತ್ತು ಆಗ್ತದೆ. ಅದೆಲ್ಲರೂ ಕೂಡ ಸಹಕಾರ ಕೊಡಬೇಕು ಮತ್ತು ಇದರ ಸೌಂದರ್ಯೀಕರಣ ಯಾಕೆಂದೇಳಿ ನಾನೊಬ್ಬ ಶಾಸಕನಾಗಿ ನನಗೆ ರಸ್ತೆ ಮಾಡಿ ಕೊಡ್ಬೋದು ಕೆಲಸ, ಆದರೆ ಅದನ್ನು ಮುಂದುವರಿಸಿಕೊಂಡು ಹೋಗಬೇಕಂತ ಜವಾಬ್ದಾರಿ ಸ್ಥಳೀಯ ಎಲ್ಲ ಈ ಒಂದು ಅಂಗಡಿಯವರು ವರ್ತಕರು ಸೇರಿಕೊಂಡು ಇದು ಅವರ ರಸ್ತೆ ಅಂತೇಳಿ ಇದಕ್ಕೆ ದೊಡ್ಡ ಮಟ್ಟದ ಕಾಳಜಿ ವಹಿಸಿಕೊಳ್ಬೇಕು. ಇದನ್ನು ಎಲ್ಲ ವರ್ತಕರು ಕರೆಸಿಕೊಂಡು ಇದನ್ನು ಮೇಂಟೈನ್ ಮಾಡೋ ಜವಾಬ್ದಾರಿಯನ್ನು ಸಮರ್ಪಕ ಒಂದು ಅವರಿಗೆ ಕೊಟ್ಟು ಇಲ್ಲಿ ಬರೋದು ಮರಗಳ ಗಿಡಗಳಿರಲಿ ಅಥವಾ ಶೌಚಾಲಯ ಇರಲಿ, ಬಸ್ ಸ್ಟ್ಯಾಂಡ್ ಇರಲಿ, ಎಲ್ಲ ಕೂಡ ಮಾದರಿ ಹೋಗುವಂಥ ಒಂದು ಉದ್ದೇಶ. ಅದಕ್ಕೆ ನೆಕ್ಸ್ಟ್ ನಮ್ಮ ಈ ಕೆಲಸ ಅಬ್ಬಕ್ಕ ಸರ್ಕಲಿಂದ ಮುಕ್ಕಚ್ಚೇರಿವರೆಗೆ ಸ್ಮಾರ್ಟ್ ರಸ್ತೆಗೆ ಈಗಾಗಲೇ 5 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ. ಈ 5 ಕೋಟಿ ರೂಪಾಯಿ ಬಹುಶಃ ನಮ್ಮ ಒಂದು ಹಂತ 600 ಮೀಟರ್ ತನಕ ಅತ್ಯುತ್ತಮವಾದ ಮಾದರಿಯಾದ ಸ್ಮಾರ್ಟ್ ರಸ್ತೆಯಾಗಿ ಅದು ಬಹುಶಃ ತಲೆತ್ತಲಿಕ್ಕೆ ಮುಂದಿನ ದಿನಕ್ಕೂ ನಾವು ಚಾಲನೆ ಕೊಡ್ತಾ ಇದ್ದೇವೆ. ಅದಕ್ಕೆ ಅಪ್ಪಗ ಸರ್ಕಲಿಂದ ಕೋಟೆಪುರಕ್ಕೆ ಅಲ್ಲಿ ಸ್ಥಳಾವಕಾಶವನ್ನು ಎಷ್ಟು ಸಾಧ್ಯವಿದೆ ಅಷ್ಟು ಪಡೆದುಕೊಂಡು ಆ ಒಂದು ರಸ್ತೆ ಕೂಡ ಇವತ್ತು ಅಗಲೀಕರಣ ಮತ್ತು ಅಭಿವೃದ್ಧಿ ಹೊಂದುವಂಥದ್ದು. ಉಳ್ಳಾಲ ನಗರಸಭೆ ತಲೆಮುಪ್ಪ ಚಿತ್ರಕಲಾ, ಕಾಂಗ್ರೆಸ್ ಜಿಲ್ಲೆರೆ ಸದಸ್ಯ ಸುರೇಶ್ ಭಟ್ನಗರ, ಉಳ್ಳಾಲ ನಗರತೆ ತಲೆಮುಪ್ಪ ಮುಸ್ತಫಾ ಅಬ್ದುಲ್ಲಾ, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ರೇ ಜಂಡಾಮತೆ ತಲೆಮುಪ್ಪ ದಿನೇಶ್ ರೈ, ನಗರಸಭೆ ಸದಸ್ಯರೇ ಮೊಹಮ್ಮದ್ ಮುಕಚೇರಿ, ಅಬ್ದುಲ್ ಜಬ್ಬಾರ್, ಅಶ್ರಫ್ ಭಾವ, ಹಿರಿಯ ನೇತಾವು ಯುಕೆ ಯೂಸುಫ್ ಇನೇನ್ನರ್. ബി.ജെ.പി, കോൺഗ്രസ്, JDS ഇങ്ങനെ എല്ലാ പക്ഷവും വോട്ടിന് തയ്യാറിയിൽ തുടങ്ങിയത്. ഇതേ നേരത്ത് ഉള്ളാളത്തിൽ ആം ആദ്മി പാർട്ടിയും വോട്ടുకు നിൽക്കರೆ ತಯಾರಿಯಾಕಿಕೊಂಡು ಇದ್ರೆ ಸುರೂತಿಯವ್ರ ಸಭೆ ನಡೆನಿತ್ತು, ಕಲ್ಲಾಪುರ್ ನಡೆನಿತ್ತು. ಈ ಸಭೆ ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟೆಯಲ್ಲೇ ಮೂಪತನത്തിൽ ನಡೆನಿತ್ತು. വോട്ടുಗೆ നീ 2-3 തിങ്കൾ മാത്രം ഉണ്ട്. എല്ലാ പാർട്ടി വോട്ടുకు തയ്യാറായിട്ടുണ്ട്. ഉള്ളാളത്തിലും പുതിയ പാർട്ടിയുടെ ആൾമാർ വോട്ട് നിൽക്കരെ കോശിസിലുള്ളാർ. അങ്ങനത്തെ പാർട്ടിയിൽ ആം ആദ്മി പാർട്ടിയും ഒന്നായിരുന്നു. ഇസ്മായിൽ ഷാഫി ബബ്ബുഘട്ട് അയാൾ ഇതേ പാർട്ടിയുടെ തരഫിಲು ഉള്ളാളത്തിൽ വോട്ടുకు നിൽക്കರೆ ಆಲೋಚನೆ ಹಾಕಿಂಟುಂಡು. അങ്ങനെ ಆಯದಿಲ್ಲ ಅಲ್ಲೇ ಮೂಪತನത്തിൽ ಸುರೂತ್ಯ ಸಭೆ ಕಲ್ಲಾಪುರ್ ನಡೆನಿತ್ತು. ಈ ಸಭೆಯಲ್ಲಿ ಆಮ್ ಆದ್ಮಿ ಪಕ್ಷತೆ ಉಡುಪಿ ಪಿನ್ನ ದಕ್ಷಿಣ ಕನ್ನಡ ಜಿಲ್ಲೆರೆ ವೀಕ್ಷಕ ವಿವೇಕ್ ಸಾಲಿನ್ಸ್ ಮುಂಡಿತ್ತು. ಏ ಕ್ರಾಂತಿ ಆಯಂಗುം ഒർത്തരെ കൊണ്ടുത്തി തുടങ്ങറ്. അതിലെ പിന്നെ 1000 കണക്കിന് ആൾമാർ കൂട്ടുறாரு. അതേപോലെ കഴിഞ്ഞ 10 വർഷത്തിൽ AAP ಬೆಳೆഞ്ഞರು. മുന്നാലത്തെ 10 ವರ್ಷത്തിൽ ರಾಜ್ಯത്തിൽ ಅಧಿಕಾರಕ್ಕೆ ಬಂದು ತೆರಿಪಾಟಿತ್ತು. ಭಾಳ ಕಷ್ಟ ಆಗ್ತದೆ ಸಾಮಾನ್ಯ ಜನರಿಗೆ ಅಂತ ಹೇಳಿ ಒಂದು ಆಲ್ಟರ್ನೇಟಿವ್ ಪಾಲಿಟಿಕ್ಸ್ ಕೊಡಬೇಕಂತೇಳಿ ಒಂದು ನಿರ್ಧಾರ ಮಾಡಿದಾಗ ನಾವೆಲ್ಲ ಕೆಲಸ ಬಿಟ್ಟು ಹೋಗಿ ಜಾಯ್ನ್ ಆದವರು. 2013ನೇ ಇಸ್ವಿಯಲ್ಲಿ ನಾನು ಆಮ್ ಆದ್ಮಿ ಪಕ್ಷಕ್ಕೆ ಕಾರ್ಯಕರ್ತನಾಗಿ ಸೇರ್ಪಡೆ ಆದೆ. ಅದರ ನಂತರ ನಾವು ನಮ್ಮ ಜರ್ನಿ ದೊಡ್ಡದಿದೆ. ನಾವು ಹುಬ್ಬಳ್ಳಿಯಲ್ಲಿ ಪಕ್ಷ ಕಟ್ಟುವಾಗ ನಾನು ಮತ್ತು SM ಜಡಣ್ಣವರ್ ಅಂತೇಳಿ ಹೇಳಿ ಒಬ್ಬರು ಹಿಂದಿ ಲೆಕ್ಚರರ್ ಒಬ್ಬರು ಇದ್ದರು. ಅವರಿಬ್ಬರೇ ನಾವು ಪಕ್ಷ ಕಟ್ಟಿದ್ದು, ನಾನು ಮತ್ತು ಅವರೇ. ನೀವು ಉಳ್ಳಾಲದಲ್ಲಿ ಇಷ್ಟು ಜನ ಬಂದದ್ದು ನೋಡಿ ನನಗೆ ಭಾಳ ಸಂತೋಷ ಆಗಿದೆ. ಇವತ್ತು ಉಳ್ಳಾಲದ ಜನರಿಗೆ ಒಂದು ಚಪ್ಪಾಳೆ ಹೊಡೆಯುವ.
ಯಾಕಂದರೆ ನಾನು ಹುಬ್ಬಳ್ಳಿಯಲ್ಲಿ ಪಕ್ಷ ಜಾಯಿನ್ ಆದಾಗ ನಾನು ಮತ್ತು SM ಜಡಣ್ಣವರ್ ಅಂತೇಳಿ ಹೇಳಿ ಇಬ್ಬರೇ ಮೀಟಿಂಗ್ ಮಾಡ್ತಾ ಇದ್ದೆವು. ಈಗ ಕರ್ನಾಟಕದಾದ್ಯಂತ ಈಗ ಡೆಲ್ಲಿ ಎಲೆಕ್ಷನ್ ಆಯಿತು, ಪಂಜಾಬ್ ಎಲೆಕ್ಷನ್ ಆಯಿತು, ಗೋವಾ ಎಲೆಕ್ಷನ್ ಆಯಿತು, ರೀಸೆಂಟ್ಲಿ ಗುಜರಾತ್ ಎಲೆಕ್ಷನ್ ಆಯಿತು. ಆದರೆ ನಮ್ಮ ಪಾರ್ಟಿ ಬೆಳೆಯೋ ವೇಗವನ್ನು ನೋಡಿದರೆ ನಾವು ಇನ್ನೊಂದು 10 ವರ್ಷದಲ್ಲಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರುವುದು ನಿಶ್ಚಿತ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ತಾವು ಈಗ ಒಳ್ಳೆ ಮನಸ್ಸಿನಿಂದ ಬಂದಿದ್ದೀರಿ, ಏನೋ ಒಂದು ಪರಿವರ್ತನೆ ಮಾಡಬೇಕು ನಾವು ಸಮಾಜದಲ್ಲಿ, ರಾಜಕೀಯದಲ್ಲಿ ನಾವು ಪರಿವರ್ತನೆ ಮಾಡಬೇಕಂತೇಳಿ ಹೇಳಿ ನೀವು ಇವತ್ತೊಂದು 50 ಜನ ಸೇರಿದ್ದೀರಿ. ಇದು ಶೀಘ್ರವೇ 500 ಆಗಲಿ 5000 ಆಗಲಿ ಅಂತೇಳಿ ಹೇಳಿ ನಾನು ಹಾರೈಸ್ತೇನೆ. இஸ்மாயில் ஷாஃபி பபுகாட்டை முன்னிட்டு முன்னாள் நாள் உள்ளாழ்த்தில் பட்சத்தை சாசகைக்கிறாரு இண்டால் கொரோடி இன்னெங்கும் முன்னாள் அதிகாரத்துக்கு பண்ணிட்டு ವಿಶ್ವಾಸತೆ ಪಲ್ಕ ಮುಂಡಿತು. ಶಾಫಿ ಬಬ್ಬುಗಡ್ಡೆ ಒಬ್ಬ ವ್ಯಕ್ತಿ ಸಮಾಜ ಸೇವಕನಾಗಿ ಹಲವಾರು ವಿವಿಧ ಸಂಘಟನೆಗಳಲ್ಲಿ ಸೇರಿ ಹಲವಾರು ರಾಜಕೀಯ ಪಕ್ಷದಲ್ಲಿ ಸೇರಿಕೊಂಡು ರಾಜಕೀಯ ಪಕ್ಷದವರು ನಮ್ಮ ಟ್ಯಾಲೆಂಟ್ ಅನ್ನು ನೋಡಿ ನಮಗೆ ಅವಕಾಶ ಕೊಡದಿದ್ದರೂ ಕೂಡ ನಮ್ಮನ್ನು ಆಮ್ ಆದ್ಮಿ ಕೇಜ್ರಿವಾಲ್ರ ಪಕ್ಷ ನನ್ನ ಮನೆಯ ಬಾಗಿಲನ್ನು ತಟ್ಟಿ ತಾವು ತಮ್ಮ ಪಕ್ಷಕ್ಕೆ ಬರಬೇಕಂತ ಹೇಳಿ ನಮ್ಮ ಆಮ್ ಆದ್ಮಿ ಪಕ್ಷದ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಕಾಮತ್ ಅವರು ನನಗೆ ಆಹ್ವಾನ ಕೊಟ್ಟಾಗ ನಾನು ಒಂದೇ ಮಾತಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಸೇರ್ಪಡೆಯಾದೆ ಸರ್. ಅಂದಿನಿಂದ ನನಗೂ ಕೂಡ ಈ ರಾಜಕೀಯ ಅಂದರೆ ಹಲವಾರು ವಿಧಗಳಲ್ಲಿ ನೋಡಿದಾಗ ರಾಜಕೀಯ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಬಹುಶಃ ನಾನು ಹೇಳ್ಬೇಕಂದ್ರೆ ಇಲ್ಲಿ ನಮ್ಮ ರಾಜಕಾರಣಿಯ ವ್ಯಕ್ತಿಗಳಿದ್ದಾರೆ, ನಾನು ತೋಡು ಮಾಡಿದ್ದೇನೆ ರೋಡು ಮಾಡಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ನಾನು ಅವರ ಹತ್ರ ಕೇಳಿಕೆ ಒಂದೇ ಮಾತು ಇಚ್ಛೆ ಪಡ್ತಾ ಇದ್ದೇನೆ, ನಮ್ಮ ಆಮ್ ಆದ್ಮಿ ಪಕ್ಷ ಡಿಲ್ಲಿಯಲ್ಲಿ ಆಗಲಿ ಪಂಜಾಬ್ಗಳಲ್ಲಿ ಕೊಟ್ಟಂತ ಪ್ರಣಾಳಿಕೆಯನ್ನು ಸಂಪೂರ್ಣವಾಗಿ ಜನರಿಗೆ ಕೊಡ್ತಾ ಬಂದಿದೆ. ನಾವು ಓಟು ಹಾಕಿ ಕಳಿಸಿದಂತ ಜನಪ್ರತಿನಿಧಿಗಳು ತೋಡು ಮತ್ತು ರೋಡನ್ನು ನಮ್ಮೆದುರಿಗೆ ತೋರಿಸ್ತಾ ಇದ್ದಾರೆ. ಬಹುಶಃ ಇವರಿಗೆ ನಾಚಿಕೆ ಆಗಬೇಕು. ರೋಡು ಮತ್ತು ತೋಡು ಒಬ್ಬ MLA ಆಗಲಿ ಒಬ್ಬ ಪಂಚಾಯತಿ ಮೆಂಬರ್ ಆದ್ರೆ ಅವ ಮಾಡಲೇಬೇಕು. ಅವನಿಗೆ ಕಮಿಷನ್ ಸಿಗಬೇಕಾದ್ರೆ ರೋಡು ತೋಡಿನ ಬಗ್ಗೆನೇ ಅವನ ಜೀವನ ಪೂರ್ತಿ ಅದರಲ್ಲಿ ಅವ ಮುಳುಗಿ ರೋಡು ತೋಡಿನ ಬಗ್ಗೆನೇ ಇರುತ್ತಾನೆ. ಆಮ್ ಆದ್ಮಿ ಪಕ್ಷತೆ ಮೈಕಾಲ ವಿಧಾನಸಭಾ ಕ್ಷೇತ್ರತೆ ಮೊಹಮ್ಮದ್ ಅಶ್ರಫ್ ಮೇಲ್ತಲೆನಿಂತು ಈ ಲೇಸಲು ಬೇರೆ ಬೇರೆ ಪಕ್ಷದ ಕಾರ್ಯಕರ್ತರಂಗ ಆಮ್ ಆದ್ಮಿ ಪಕ್ಷಕ್ಕೆ ಸೇರಿಯಾರು. ರೋಣಿ ಕ್ರಾಸ್ತಾ ಕುಲಶೇಖರ ಲೇಸ್ನರ ಪಾಟಿತ್ತು. ಫೇಸ್ಬುಕ್ ವಾಟ್ಸಾಪ್ ಮೊಬೈಲ್ ಬಂದೆ ಪಿನ್ನೆ పోస్ట్ ఆఫీసు ఆల్మర్ మర్నొంటున్నారు. അതേപോലെ ഇപ്പോൾ പോസ്റ്റ് ഓഫീസുക്ക് ബലമേ ഇല്ലണ്ടായിரு ആയെങ്കും അവിടെ പോസ്റ്റ് ഓഫീസ് ഒളിഞ്ഞോണ്ട് വന്നത്. ഇതേ നേരത്തേക്ക് പഞ്ചായത്ത് രംഗ പോസ്റ്റ് ഓഫീസുക്ക് നില കൊടുത്തുള്ളാറ്. അതേപോലെ 300 ಗ್ರಾಮ ಪಂಚಾಯತ್ ರಂಗ ಪೋಸ್ಟ್ ಆಫೀಸ್ಗೆ ನೆಲ ಕೊಡ್ತಾರೆ. ഇവിടെ പുതിയ പോസ്റ്റ് ഓഫീസിന്റെ തുടക്കമായിരുന്നു. ಇಂಡಿಗೂ 30% ಆಲ್ಮಾರು ಪೇಪರ್ ಓದಲೆ TV ನೋಕ ತಂಗ ಉಳ್ಳಾರು. അങ്ങനത്തെ ആൾമാരെ തേടിത്ത് സർക്കാരത്തെ സൗലത്തിലെ വിഷയ തെരിപ്പാട്ട് സ്വറപ്പഞ്ഞാക്കൊണ്ടുണ്ട് ശാസക UT ഖാദർ തെരിപ്പാട്ടിത്ത് 300 ഗ്രാമപഞ്ചായത്തിൽ പുതിയതായിട്ടുണ്ടാക്കിയ പോസ്റ്റ് ഓഫീസിലെ ഒക്കല ലേസിൽ ഖാദർ മുണ്ടിത്ത്. ಇದರಲ್ಲಿ ನಿಮ್ಮ ಪೋಸ್ಟ್ ಆಫೀಸ್ ಇದೆ, ರೆವೆನ್ಯೂ ಇಲಾಖೆ ಇದೆ. ಪೋಸ್ಟ್ ಆಫೀಸ್ನ ಮುಖಾಂತರ ಭಾಳಷ್ಟು ಆಧಾರ್ ತಿದ್ದುಪಡಿ ಇರಲಿ, ಬ್ಯಾಂಕಿಂಗ್ ಸಿಸ್ಟಮ್ ಇರಲಿ, ಇದೆಲ್ಲ ಕೂಡ ಇವತ್ತು ಪ್ರಯೋಜನ ಆಗುವಂಥ ಒಂದು ವಿಚಾರ. ಆದಾಗ ನಿಮ್ಮ ಗ್ರಾಮ ಪಂಚಾಯತಿ ಸದಸ್ಯರ ವಿಚಾರ ಏನಂತ ಹೇಳಿದರೆ, ಇರುವಂಥ ಸವಲತ್ತುಗಳನ್ನು ನಿಮ್ಮ ವಾರ್ಡಿನ ಪ್ರತಿಯೊಂದು ಮನೆಯವರು ಕೂಡ ಮುಟ್ಟಿಸಬೇಕು. ಇಲ್ಲಿ ಬಹುಶಃ ಆಧಾರ್ ತಿದ್ದುಪಡಿ ಆಗ್ತದೆ ಅಥವಾ ಇನ್ನೊಂದು ಬ್ಯಾಂಕಿಂಗ್ ಸವಲತ್ತಿದೆ, ಅವ್ರಿಗೆ ಗೊತ್ತಿರೋದಿಲ್ಲ. ಕೆಲವೊಮ್ಮೆ ಮಂಗಳೂರು ಸುತ್ತಾಡಿಕೊಂಡು ಬರೋರು ಕೂಡ ಇರ್ತಾರೆ. ಅಲ್ಲಿ ಹೋದಾಗ ನಿಮ್ಗೆ ಅಲ್ಲಿ ಸವಲತ್ತಿದೆ ಅಲ್ಲ, ಅಲ್ಲಿ ಮತ್ತೆ ಅವ್ರಿಗೆ ಗೊತ್ತಾಗುವಂಥದ್ದು. ಅದಕ್ಕನ್ನ ಈ ಒಂದು ಗ್ರಾಮ ಪಂಚಾಯತ್ ಏನೆಲ್ಲ ಸವಲತ್ತುಗಳು ಸಿಗ್ತದೆ ಅದೆಲ್ಲವೂ ಕೂಡ ನಿಮ್ಮ ವಾರ್ಡಿನ ಪ್ರತಿಯೊಂದು ಮನೆಯವರಿಗೂ ಕೂಡ ಜನರಾಗಿ ಮುಡಿಸಿ ಅವರಿಗೆ ಅದರ ಪ್ರಯೋಜನ ಪಡೆಯುವಂಥ ಅವಕಾಶ ಆಗಬೇಕು. ನಿಮ್ಮ ತಲೆಯಲ್ಲಿದೆ, ಎಲ್ಲರೂ ಪೇಪರ್ ಓದ್ತಾರೆ, ವಾಟ್ಸಪ್ ನೋಡ್ತಾರೆ, TV ನೋಡ್ತಾರೆ ಅಂತ ನಮ್ಮ ತಲೆಯಲ್ಲಿದೆ. ಆದರೆ 30% ಜನ ಇನ್ನೂ ಕೂಡ ಅವರು ಪೇಪರ್ ಓದುವುದಿಲ್ಲ, TV ಇಲ್ಲ, ಅವರು ವಾಟ್ಸಪ್ ಕೂಡ ನೋಡ್ರಿ. ಅಂಥವ್ರಿಗೆ ಈ ಒಂದು ಮಾಹಿತಿಯನ್ನು ಮುಟ್ಟಿಸುವಂಥ ಕೆಲಸ ಅದು ನಿಮ್ಮೆಲ್ಲ ಕೆಲಸ ಇವತ್ತು ಆಗಬೇಕು. ಒಂದು ಗ್ರಾಮ ಪಂಚಾಯಿತಿಯ ಸಂಪೂರ್ಣವಾಗಿ ಬೆಳವಣಿಗೆ ಈ ಒಂದು ಆಡಳಿತದಲ್ಲಿದೆ. ಅದಕ್ಕೆ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಭವಿಷ್ಯದ ಆಲೋಚನೆ ಇಟ್ಟುಕೊಂಡು ಬಹುಶಃ ತಮ್ಮ ಆಡಳಿತ ನಡೆಸಬೇಕಂತೇಳಿ ನಾನು ಪ್ರತಿ ಸಲ ಅಧ್ಯಕ್ಷರು, ಸದಸ್ಯರು, ಅಧಿಕಾರಿಗಳು ಬಂದಾಗ ನಾನು ಹೇಳ್ತಾ ಇರ್ತೇನೆ. ಗ್ರಾಮ ಪಂಚಾಯತ್ ಜೆಂಡಾ ಮತ್ತೆ ತಲೆಮುಪ್ಪ ರಾಜೇಶ್ವರಿ, ಅಧಿಕಾರಿ ರವೀಂದ್ರ ರಾಜೀವ ನಾಯಕ್, ಪೋಸ್ಟ್ ಆಫೀಸರೇ ಸುಮನ, ಪಂಚಾಯತ್ ಪಿರಾಕ್ರೆ ತಲೆಮುಪ್ಪ ರೂಪ,
ಐಡಾ CPM ರೇ ಉಳ್ಳಾಲ್ತಿ ಕಾರ್ಯದರ್ಶಿ ಕೃಷ್ಣ ಪಸಾಲಿಯನ್, ನೆದಕಮರೆ ಫ್ರಾನ್ಸಿಸ್ ಡಿಸೋಜಾ, ಅಶೋಕ್, ವಾಲ್ಟರ್, ಪಂಚಾಯತ್ ಸದಸ್ಯರಾಯಿ ಕವಿತಾ പിന്നെ ബാബു ഷെട്ടിങ്ങ മേൽത്തന്നിലിരുന്നർ. നെവിൽ ഡിസോജ ബിന്ദർ മർഹബ ചൊന്തു ಪಂಚಾಯತ್ ತಲೆಮುಪ್ಪ ವಿಲ್ಫ್ರೆಡ್ ಡಿಸೋಜ ಸುರೂತೆ ಪಲ್ಕ ಮುಂಡಿತು. ಅಂಗನವಾಡಿ ಟೀಚರ್ ಸುನೀತಾ ಲೇಸ್ನರ ಪಾಟಿತ್ತು. ಕೋಣಾಜ ಗ್ರಾಮತ್ತೆ ಬುಲ್ಮ ಕಲ್ಲುರ್ಟಿ ಕಲ್ಕುಡ ದೈವಸ್ಥಾನತೆ ವರ್ಷത്തെ ಜಲ್ಸ್ ನಡೆದಿತ್ತು. ಈ ಜಲ್ಸಲು ದೈವಸ್ಥಾನಕ್ಕೆ ಬೇನ್ಮಾಯ್ತು ಜಾಗೆ ಕೊಟ್ಟೆ ಆಲ್ಮಾರ್ಗ್ ಚಮ್ಮನ ಹಾಕಿತ್ತು ಆಧರಿಚಾರು. ಪೈಸಾ ಜಾಗೆ ಆಸ್ತಿ ಹಾಕಿ ಬೇಕ್ರದು ಬಿಲ್ಯ ಬಿಸಾಯ ಅಲ್ಲ, ದೀನಿ ಪಿನ್ನ ಸಮಾಜತ್ತು ಬೇನ್ಮಾಯ್ತು ಮೇನ ತಾಕ್ರದು ಬಿಲ್ಯ ಬಿಸಾಯಂಟು ಕೋಣಾಜೆ ಬೊಲ್ಮ ಉಳ್ಳಾಲ್ತಿ ದೇವಸ್ಥಾನತೆ ಸುರೂತೆ ಪೂಜಾರಿ ಸುದರ್ಶನ್ ಭಟ್ ಅಭಿಪ್ರಾಯಪಟ್ಟು. ಕೋಣಾಜೆ ಗ್ರಾಮತೆ ಬೊಲ್ಮ ಕಲ್ಲುರ್ಟಿ ಕಲ್ಕುಡ ದೈವಸ್ಥಾನತೆ ವರ್ಷത്തെ ಜಲ್ಸಗೊಂಡಿತು. ತೆರುವಾಕೋಗು ಜಾಗೆ ತನ್ನೆಂಕ್ ನಡ್ನೆ ಚಮ್ಮಂತೆ ಲೇಸಲು ಅಯಲ್ ಮುಂಡಿತ್ತು. ನಂಗೆ ಮಾತ ಯೋಗ ಲಕ್ಕಾದ ಗುಲ್ಲವಣ ಈ ಲಕ್ಕಾದ ಗುಲ್ಲನ ದೈವದೇವರನ್ನ ಮಾತ್ರ ತಿಂದಟ ಆಶೀರ್ವಾದ. ನಮ್ಮ ಹಿರಿಯರ್ನಲ್ಲಿ ಆಶೀರ್ವಾದ ಉಂಟು. ಹಿರಿಯರ ನಕಲು ಮಿತ್ತಂತೋ ತೂಪೇರಿಗೆ ಅವು ಪುನರ್ಜನ್ಮಪ್ಪು ಆ ಜನ್ಮ ಹೊಂಟಲ್ಲ. ಪಿತೃ ಶಾಪ ಅನ್ಪುಣ್ಯದ ಮಿತ್ತದ ಶಾಪನೆಜ್ಜಿ ದೈವದೇವರನ್ನ ಶಾಪಗಳ ಪ್ರಾಯಶಿತ್ತಲು ಪಿತೃ ಶಾಪಕ್ಕೂ ಪ್ರಾಯಶಿತ್ತಜ್ಜಿಗೆ ಅಂಚನೆ ದರ ಅಂಚನೆ ಆಶೀರ್ವಾದ ಹಾಕಲ್ಲ. ವಾ ಪೂಜೆ ಪುನಸ್ಕಾರ ಅನ್ಪಡು ನಮ್ಮ ಹಿರಿಯರನ್ನ ಒಂದು ಕಾರು ಬರ್ತದೆ ಅಪ್ಪನ ಅಮ್ಮೆಯರ್ನ ಕುಟುಂಬದ ಮಾತ ಕಾರು ಬತ್ತ ಐದೊಕ್ಕ ನಮ್ಮ ಪೂಜೆ ಗುಲ್ಲುಣಿ ದೇವರನ್ನ ಕಾರು ಬರ್ತದಾಗ ಅಪ್ಪ ಮಾಡತ್ತೆ ಅಂಚೆ ಹಿರಿಯರನ್ನ ಆಶೀರ್ವಾದ ಇತ್ತನ ಮಾತ್ರ ನಂಗೆ ಮಾತಲ್ಲ. ಅಂತೂ ಕ್ಷೇತ್ರ ಬೆಳಗೊಂದು ಹತ್ತಂದು ನಲ್ನಾತು ಬೆಳಗಡು ಆ ದುಂಬದ ಒಂದು ಗತ ವರ್ಷೋಡು ಕಾಲೋಡು ಅಯ್ಯಗಟ್ಟಿ ಕುಟುಂಬನಾಗ ಇಂಚತ್ತು ಏರೆರಡ ಕೇಂದ್ರದ್ದು ನಮ್ಮ ಜಾಗತ್ತೆ ನಮ್ಮ ದಾನ ಕೊಡ್ದು ಮಾತಾಡ್ತನತ್ತು. ಇಡೀ ಬಲ್ಮ ದೊಡ್ಡ ಸುಮಾರು ಜಾಗಿತ್ತನ ಧರ್ಮ ನೇಮ ಕೊಡ್ದು ನೇಮ ಕೊಡ್ತನ ಜಾಗನೇ ದಾನ ಕೊಡ್ತನ ಅಂಚಿನ ಬಯ್ಯಗಟ್ಟಿ ಕುಟುಂಬಗೆ ಗಟ್ಟಿ ಸಮಾಜ ಮಾಗಣ್ಯರೆ ನಾಯಿಗ ಹರಿಶ್ಚಂದ್ರ ಗಟ್ಟಿ ಬೊಂಬಾಯಿ ಮನೆ ಮುಂಡಿತು. ಒಂಜಿ ಬರೀತಾರೆ ಅಂಚನೆ ಒಂಜಿ ಅಶ್ವತ್ಥ ಕಟ್ಟೆ ಈ ರಾಜಗೋಪುರಲ ಈ ಅಶ್ವತ್ಥ ಕಟ್ಟೆಲ್ಲ ಈ ಕ್ಷೇತ್ರ ಇತ್ತಿನ ಪೂರ್ವ ಕುಟುಂಬಸ್ಥರು ಈ ಕೊಜ್ಜರನ್ನ ಕುಟುಂಬದಕ್ಕಳು ಸೇರಿದ ಅಂಚನೆ ಅಕ್ಕಲಿಗೆ ಮಾರ್ಗದರ್ಶನ ಕೊರಿಯರೆ ನಮ್ಮ ತಂತ್ರಿದಾರ ಎಲ್ಲ ಸುದರ್ಶನ ಭಟ್ರುಳ್ಳೇರು ಆರ್ನ ಆಶೀರ್ವಾದದೊಟ್ಟಿಗೆ ಅಂಚನೆ ಬಲ್ಮದೊಟ್ಟೆ ಕಲ್ಲೊಟ್ಟಿನೆಲ್ಲ ಕಲ್ಕೊಡಲ್ಲ ಆಶೀರ್ವಾದೊಟ್ಟಿಗೆ ಆ ಒಂದು ಎರಡು ಕೆಲಸ ಆಯ್ನಾತು ಬೇಗ ಆವಡು ಬಂದು ಯಾನಿ ಸೋಮನಾಥ್ ದೇವರೆಲ್ಲ ಪ್ರಾರ್ಥನೆ ಬಂತದಲ್ಲ. ಈ ಲೇಸಲು ದೈವಸ್ಥಾನಕ್ಕೆ ಬರೋಗು ಮಾರ್ಗ ಹಾಕೋಗು ಜಾಗೆ ಬಿಟ್ಟು ಕೊಡ್ತೆ. ಶೇಖರ ಪೂಜಾರಿ ಬೊಳ್ಳೆ ಕುಮಾರು, ಪದ್ಮನಾಭ ಗಟ್ಟಿ ಕೆಳಗಿನ ಮನೆ, ತಿಮೋತಿ ಡಿಸೋಜಾ, ತೆರುವಾಕೋಗು ಕೈ ಸೇರ್ಪಾಟಿ, ದೇವದಾಸ್ ಬಿ ಕೋಣಾಜೆ ಪಿನ್ನ ಸುಜಾನಂದ ಶೆಟ್ಟಿಗರ್ ಇಂಗ್ ಚಮ್ಮನ ಹಾಕ್ಯಾರು. ಮೇಲ್ಡರ್ ಯಾದವ ಗಟ್ಟಿ, ಗ್ರಾಮತೆ ತಂತ್ರಿ ವೆಂಕಟೇಶ್ ಭಟ್ ಎಡಪದವು, ಸುದರ್ಶನ್ ರಾವ್ ಕೋಣಾಜೆ, ಮೆಸ್ಕಾಂರೆ ಜಂಡಾಮತೆ ಲೆಕ್ಕ ನಿಯಂತ್ರಣಾಧಿಕಾರಿ ಉಮೇಶ್ ಗಟ್ಟಿ, ಬನ್ಯಕಾರಾಯ ನವೀನ್ ಕೋಣಾಜೆ, ಉಳ್ಳಾಲ ಪತ್ರಕರ್ತರ ಸಂಘದ ತಲೆಮುಪ್ಪ ವಸಂತ ಕೋಣಾಜೆ, ಮಾಧವ ಗಟ್ಟಿ ಕೆಳಗಿನ ಮನೆ ಇಂಗ ಮೇಲ್ತೆನೆಲಿದ್ದಾರೆ. ಟ್ರಸ್ಟ್ ತಲೆಮುಪ್ಪ ಡಾಕ್ಟರ್ ಹರಿಕಿರಣ್ ಗಟ್ಟಿ ಕೂಟತಜೆ ಬಿಂದರ್ ಮರ್ಹಬ ಚೊಂತು, ಟೀಚರ್ ಸ್ಮಿತಾ ಆರ್ ಗಟ್ಟಿ ನನ್ನಿ ಚೊಂತು, ಹರೀಶ್ ಕೋಣಾಜೆ ಲೇಸ್ನರ ಪಾಟಿತು. ಇಂಡು ಎಲ್ಲಾ ಮೊತ್ತಲುಂ ಪೆಣ್ಣಿಂಗಗು ಪೆಣ್ಮಕ್ಕಗು ಎಡಂಗೆ ರಾಯೊಂಟೆ ಉಂಡು ಅಗನೈತಿಕ ಮತ್ತು ಅಂಕ್ ಜಾಗೃತಿ ಬೇನು ಚೊಲ್ರ ನೆಲೆಲು ಪೆಣ್ಣಿಂಗಗು ಬೇನ್ ಮಾಹಿತಿ ಉಳ್ಳಾಲ ನಗರಸಭೆ ಸರಪುಲು ಒಂದು ಲೇಸ್ ನಡೆಯಿತು. ಉಳ್ಳಾಲ ನಗರಸಭೆ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಜೀವನೋಪಾಯ ಇಲಾಖೆ ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಕಚೇರಿ ಜಿಲ್ಲಾ ಕೌಶಲ್ಯ ಮಿಷನ್ ಮೈಕಾಲ ಇದ್ರೆ ಕೂಡಾಟತಲು ಡೇ ನಲ್ಮ್ ಸ್ವಸಹಾಯ ಸಂಘತಿ ಸದಸ್ಯರಂಕ್ ತರಬೇತಿ ಕೊಡ್ಕುರೆ ಲೇಸ್ ಉಳ್ಳಾಲ ನಗರಸಭೆ ಸಮುದಾಯ ಭವನದಲ್ಲಿ ನಡೆಯಿತು. ಉಳ್ಳಾಲ ನಗರಸಭೆ ತಲೆಮುಪ್ಪ ಚಿತ್ರಕಲಾ ಲೇಸ್ಗೆ ತೊಡಕು ಒಟ್ಟು ಮುಂಡಿತ್ತು. ಎಲ್ಲ ಆಧಾರ್ ಕಾರ್ಡ್ ಅಪ್ಡೇಟ್ ಇರಬೇಕು, ಮತ್ತೆ ನಿಮ್ಮ ಸಿಬಿಲ್ ಕೂಡ ಕರೆಕ್ಟ್ ಇರಬೇಕು. ಹಾಗಾಗಿ ಯಾವುದೇ ನೀವು ಟ್ರಾನ್ಸಾಕ್ಷನ್ ಮಾಡುವಾಗ ಯಾವುದೇ ಒಂದು ಸವಲತ್ತು ತಗೊಳ್ಳುವಾಗ ಅದನ್ನು ರಿಟರ್ನ್ ಕಟ್ಟಲಿಕ್ಕಿದ್ರೆ ಅದನ್ನು ಕರೆಕ್ಟಾಗಿ ಕಟ್ಟಿ. ಯಾಕಂದರೆ ಕಟ್ಟದಿದ್ದರೆ ಮತ್ತೆ ನಿಮಗೆ ಸಿಬಿಲ್ ಪ್ರಾಬ್ಲಮ್ ಬಂದರೆ ನಿಮಗೆ ಎಲ್ಲಿಯೂ ನಿಮಗೆ ಮತ್ತೆ ಲೋನ್ ಸಿಗೋದಿಲ್ಲ, ಯಾವುದೇ ಸವಲತ್ತು ಸರ್ಕಾರ ಸವಲತ್ತು ನಿಮಗೆ ಸಿಗೋದಿಲ್ಲ. ಒಂದನೇ ಅದು. ಎರಡನೇ, ಯಾರು BPL ಕಾರ್ಡ್ ಇದೆ ನೋಡಿ, BPL ಕಾರ್ಡ್ ಯಾರ ಹತ್ರ ಇದೆ ಅದು ಅವರ ಎಲ್ಲ ಸದಸ್ಯರಿಗೂ ಆದಾಯ ಕಾರ್ಡ್ ಮಸ್ಟ್, ಆದಾಯ ಸರ್ಟಿಫಿಕೇಟ್ ಮಸ್ಟ್. ಅಂದರೆ ಗೊತ್ತಾಯ್ತಾ, ಇನ್ಕಮ್ ಸರ್ಟಿಫಿಕೇಟ್. ಈಗ ಒಂದು ಮನೆಯಲ್ಲಿ 5 ಜನ ಇದ್ರೆ 5 ಜನಕ್ಕೂ ಇನ್ಕಮ್ ಸರ್ಟಿಫಿಕೇಟ್ ಬೇಕೇ ಬೇಕು. ಮಾಡಬೇಕಾ ಅಂತ ಕೇಳುವುದಲ್ಲ. ಈಗ 5 ಜನ ಇದ್ರು 5 ಜನನೂ ಮಾಡಬೇಕು. ಅದು ಎಲ್ಲರೂ ತಿಳ್ಕೊಳ್ಳಿ, ಯಾಕಂದ್ರೆ ಅದು ಯಾರಿಗೂ ಗೊತ್ತಿರುವುದಿಲ್ಲ. ಖಾಲಿ ಮನೆ ಒಡತಿ ಮಾತ್ರ ಆ ರೇಷನ್ ಕಾರ್ಡಿದು ಒಡತಿ ಮಾತ್ರ ಮಾಡಿರ್ತಾರೆ. ಹಾಗೆ ಅಲ್ಲ, 5 ಜನ ಗಂಡ ಹೆಂಡತಿ 2 ಮಕ್ಕಳಿದ್ರೆ 4 ಜನಕ್ಕೂ ಬೇಕು. ಅದನ್ನೆಲ್ಲ ಒಂದು ತಿಳ್ಕೊಂಡು ಅದು ಈಗದೆಲ್ಲ ಸವಲತ್ತೆಲ್ಲ ಬೇಕಿದ್ರೆ ಅದೆಲ್ಲ ಬೇಕು. ಆದಾಯ ಸರ್ಟಿಫಿಕೇಟ್ ಬೇಕೇ ಬೇಕು. ಹಾಗಾಗಿ ಎಲ್ಲರೂ ಒಂದು ವೇಳೆ ಅದು ಇಲ್ಲದಿದ್ರೆ ಎಲ್ಲರೂ ಅದನ್ನು ಮಾಡ್ಕೊಳ್ಳಿ, ರೆಡಿಯಾಗಿ ಇಟ್ಕೊಳ್ಳಿ. ಕೌಶಲ್ಯಾಭಿವೃದ್ಧಿ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆ ಅಭಿಯಾನ ಮ್ಯಾನೇಜರಾಯಿ ಐರಿನ್ ರೆಬೆಲ್ಲೋ ಡೇನಲ್ಮ್ ಯೋಜನೆ ಸಮುದಾಯ ಕೂಡಾಟ ಸ್ವಸಹಾಯ ಸಂಘದ ತೊಡಕ ಇದಿಲ್ಗಿಟ್ರೆ ಲಾಭ ಪೆಣ್ಮಕ್ಕಗ ಅವರೇ ಎಡಂಗೆರೆ ಬಿಸಾಯತಲು ಮುಂಡ್ಯಾರು. ಮಹಿಳೆ ತನ್ನ
ಜೀವನದಲ್ಲಿ 7 ರೀತಿಯ ಎಲ್ಲಿಂದ ಹುಟ್ಟಿನಿಂದ ಅಂದರೆ ಹುಟ್ಟುವ ಮೊದಲಿಂದ ತಾಯಿಯ ಗರ್ಭದಲ್ಲಿ ಒಂದು ಕೂಸು ಉದ್ಭವ ಆಗ್ತದೆ, ಭ್ರೂಣ, ಅಲ್ಲಿಂದ ಸಾಯುವವರೆಗೆ 7 ರೀತಿಯ ಅಸಮಾನತೆಗಳನ್ನು ಅನುಭವಿಸ್ತಾಳಂತೆ ಒಂದು ಮಹಿಳೆ. ಯಾವುದೆಲ್ಲ? ಮೊದಲನೇದಾಗಿ ಗರ್ಭದಲ್ಲಿರುವಾಗ ಅದು ಹೆಣ್ಣ ಗಂಡ ಅಂತ ಪರೀಕ್ಷೆ ಮಾಡಿ, ಹೆಣ್ಣಾದರೆ ಅದನ್ನು ಜನ್ಮ ಅಂತ ಜನಿಸದ ಹಾಗೆ ನೋಡಿಕೊಳ್ಳುವಂಥದ್ದು, ಅದನ್ನು ಕೊಂದು ಬಿಡುದು ಭ್ರೂಣದಲ್ಲಿ, ಭ್ರೂಣ ಹತ್ಯೆ ಫಸ್ಟ್. ಎರಡನೇದು, ಹುಟ್ಟಿದ ಮೇಲೆ ಅದು ಹೆಣ್ಣು ಅಂತಾದರೆ ಆಗ ಒಂದು ರೀತಿಯ ತಾತ್ಸಾರ ಮನೋಭಾವ. ಅದು ಏನಂತ ಹೇಳಿದ್ರೆ, ಯಾರಾದ್ರೂ ಕೇಳಿದ್ರೆ ಅದು ಒಂದು ಮಗು ಆಸೆಪಟ್ಟು ಮಗು ಆಗಿದ್ದಾದ್ರೆ ಪರವಾಗಿಲ್ಲ, 1-2 ಹೆಣ್ಣು ಮಕ್ಕಳಾಗಿ 3ನೇ ಹೆಣ್ಣು ಮಗು ಆದರೆ, ಅಥವಾ ತುಂಬ ಆಸೆ ಪಟ್ಟದ್ದು ಗಂಡು ಮಗುವಿಗೆ ಹೆಣ್ಣು ಮಗು ಆಯಿತು, ಆಗ ಕೇಳಿದ್ರೆ ಯಾರಾದರೂ ಹೆಣ್ಣು ಮಗು ಆದಾಗ ಹೆಂಚಿನ ಬಾಲೆ ಪುಣ್ಣು, ಆ ಮುಖನೇ ಹೇಳ್ತದೆ ಏನು ಅಂತ, ನನಗೆ ಸಮಾಧಾನ ಇಲ್ಲ ಅಂತ. ಅದು ಹೆಣ್ಣು, ನನಗೆ ಸಮಾಧಾನ ಇಲ್ಲ ಅಂತ ಅಲ್ವಾ, ನೋಡಿದ್ದೀರಲ್ಲ? ಹೌದು. ಅದು ಮಾತ್ರ ಅಲ್ಲ, ಅದೇ ಹುಟ್ಟಿದಾಗ ಅವಳನ್ನು ಸ್ವೀಕರಿಸದೇ ಇರುವುದು, ಹೆಣ್ಣಾದ ಕಾರಣಕ್ಕೆ ಯಾವತ್ತಾದ್ರೂ 2 ಗಂಡು ಮಕ್ಕಳ ನಂತರ 3ನೇ ಗಂಡು ಮಗು ಅಥವಾ ಗಂಡು ಮಗು ಆದಾಗ ಹೆಂಚಿನ ಬಾಲ ಅಂತ ಆಣು ಅಂತ ಹೇಳಿದ್ದು ಕೇಳಿದ್ದೀರಾ? ನಗರಸಭೆ ಅಧಿಕಾರಿ ವಿದ್ಯಾಕಾಳೆ ಸ್ವರ್ಣಕಲಾ ಗುಂಪುರೆ ತಲೆಮುಪ ಭಾರತಿ ಎಚ್ ಗಟ್ಟಿ ಮೇಲ್ತನೆಲಿಂದಾರು ಸ್ವಸಹಾಯ ಸಂಘತೆ ಸದಸ್ಯ ಮಮತಾ ಪಡಚವನ್ಗು ಸ್ತುತಿಚಿತ್ತು. ನಗರಸಭೆ ಸಮುದಾಯ ಸಂಘಟಕ ರೋಹಿನಾಥ್ ಬಿಂದರು ಮರ್ಹಬ ಚೊಂದು ಲೇಸ್ ನರಪಾಟಿತ್ತು. ಈ ವಾರ್ತೆ ಬ್ಯಾರಿ ವಾರ್ತೆ ಉಡೆಗ್ ಅಕೇರಿ ಆಯ್ತು ಬಂಡೆ ವಾರ್ತೆಗೆ ಇದೇ ನೇರ್ತು ನಿಂಗಲೆ ಮುನ್ನಲ್ ಬಂಡ 10 ನೋಕೆಂಟಿಕರು ನಂಗಲೆ ನಿಂಗಲೆ ಪಿಸತೆ ಚಾನೆಲ್ ಪೊಸಕುರ.